ರಾಜ್ಯವ್ಯಾಪಿ ಸುದ್ದಿಯಾಗಿರುವ ದೇಶದ ಸೈನಿಕರ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಅನ್ನು ಹಾಕಿ ಸಂಕಷ್ಟಕ್ಕೆ ಸಿಲುಕಿರುವ ರಾಧಾಕೃಷ್ಣ ನಾಯ್ಕ ಹಿರ್ಗಾನ ಅವರು ಕಾರ್ಕಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಿಡಿಗೇಡಿಗಳು ನನ್ನ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆ ಸೃಷ್ಟಿಸಿ ಸೈನಿಕರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ಗಳನ್ನು ಹಾಕಿದ್ದಾರೆ. ಈ ಬಗ್ಗೆ ಜುಲೈ 9ರಂದು ಕಾರ್ಕಳ ನಗರ ಠಾಣೆಯಲ್ಲಿ ತನಿಖೆ ನಡೆಸುವ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ದೂರು ನೀಡಿದ ದಾಖಲೆ ನೀಡುವಂತೆ ಕೇಳಿದಾಗ ಲಾಕ್ಡೌನ್ ಇದ್ದ ಕಾರಣ ಬೆಂಗಳೂರಿಗೆ ಹೋಗಲು ಸಾಧ್ಯವಿಲ್ಲ ಹೇಳಿದಾಗ ಯಾವುದೇ ತನಿಖೆ ನಡೆಸದೆ ನನ್ನ ಮೇಲೆ ಹಲ್ಲೆ ನಡೆಸಿ ದೂರುದಾರರನ್ನ ಕರೆಸಿ ಅವರ ಸಮ್ಮುಖದಲ್ಲಿ ನನ್ನನ್ನು ನೆಲದ ಮೇಲೆ ಕುಳ್ಳಿರಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ನಾನು ಠಾಣಾ ಅಧಿಕಾರಿಯಿಂದ ಹಲ್ಲೆಗೊಳಗಾಗಿ ನನ್ನ ಆರೋಗ್ಯದಲ್ಲಿ ಏರುಪೇರಾದಾಗ ಸಂಬಂಧಿಕರು ನನ್ನ ಮಿತ್ರರು ಮಣಿಪಾಲದ ಆಸ್ಪತ್ರೆಗೆ ದಾಖಲಿಸಿರುತ್ತಾರೆ. ನಾನೇನಾದರೂ ದೇಶದ್ರೋಹದ ಕೆಲಸ ಅಥವಾ ಸೈನಿಕರ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಅನ್ನು ಹಾಕಿದ್ದು ಸಾಬೀತಾದರೆ ಶಿಕ್ಷೆ ಎದುರಿಸಲು ಸಿದ್ಧನಿದ್ದೇನೆ ಎಂದು ಹೇಳಿದರು. ಆಗಸ್ಟ್ 25ನೇ ತಾರೀಕು ರಾತ್ರಿ ಒಂದು ದೇಶದ್ರೋಹದ ಸ್ಕ್ರೀನ್ಶಾಟು ಫೇಸ್ಬುಕ್ಕಲ್ಲಿ ಓಡಾಡ್ತು. ಅದ್ರ ಮರುದಿವಸ ನಾನು ಹೋಗ್ಬಿಟ್ಟು ಬೆಂಗಳೂರು ಉತ್ತರ ಗಂಗಮ್ಮನಗುಡಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ದಾಖಲಿಸಿದ್ದೇನೆ. ಅದು ಆದ ಮೇಲೆ ಒಂದು ವಾರ ಆದಮೇಲೆ ಸ್ಟೇಷನಿಂದ ಪುನಃ ಫೋನ್ ಬಂದಿದೆ ನನಗೆ. ಆ ಫೋನ್ ಕರೆ ಮೇಲೆ ನಾನು ಸ್ಟೇಷನ್ಗೆ ಹೋದಾಗ ನೀವು ಕೊಟ್ಟಿದ್ದು ಕಂಪ್ಲೇಂಟ್ ಸರಿ ಇಲ್ಲ, ಪುನಃ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಅದು ತಾರೀಕು 4 ಸೆಪ್ಟೆಂಬರ್ 2020. ಅದು ಗಂಗಮ್ಮನಗುಡಿ ಪೊಲೀಸ್ ಸ್ಟೇಷನ್ ಬೆಂಗಳೂರು ಉತ್ತರ. ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಆಮೇಲೆ ಅಲ್ಲಿಂದ ಬೆಂಗಳೂರಿಂದ ನಾನು ಬಿಟ್ಬಿಟ್ಟು ಊರಿಗೆ ಬಂದು ಸೆಟ್ಲಾಗಿದ್ದೆ. ಅದು ಲಾಸ್ಟ್ ಅಕ್ಟೋಬರಿಂದ ಇವತ್ತಿನ ತನಕ ನಾನು ಊರಲ್ಲೇ ಇದ್ದೀನಿ. ಊರು ಬಿಟ್ಟು ಎಲ್ಲೂ ಹೋಗಿಲ್ಲ. ನನಗೆ ಪೊಲೀಸ್ನವರು ನನಗೆ ಇಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಗೊತ್ತಾಗಿದ್ದು ಯಾವತ್ತು ಏಪ್ರಿಲ್ 23ನೇ ತಾರೀಕು ನನಗೊಂದು ನೋಟಿಸ್ ಬಂದಿದೆ. ಆ ನೋಟಿಸು ಈ ಥರ ಇದೆ: ನಿಮ್ಮ ಮೇಲೆ 68/2020 ಕಾಲಂ 294 IPC ರೀತಿಯ ಪ್ರಕರಣವು ದಾಖಲಾಗಿರುತ್ತದೆ, ತನಿಖೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಬಂದಿರ್ತದೆ. ಅದು ನನ್ನ ಕೈ ಸೇರಿದ್ದು 23 ಏಪ್ರಿಲ್. ನಾನು ಅದ್ರ ಮರುದಿವಸ ಪೊಲೀಸ್ ಠಾಣೆಗೆ ಹೋಗಿದ್ದೆ ಪ್ರಕರಣ ಬಗ್ಗೆ ತನಿಖೆ ಮಾಡಲು ಹೋಗಿದ್ದಕ್ಕೆ ಸಾಕ್ಷಿಯಾಗಿ ಅಲ್ಲಿನ ರಿಜಿಸ್ಟರ್ ಬುಕ್ಕಲ್ಲಿ ನಾನು ಸೈನ್ ಮಾಡಿದ್ದೆ.